ದೌರ್ಜನ್ಯಕ್ಕೆ ಒಳಪಡುತ್ತಿದ್ದ ಅಪರಿಚಿತ ಮಾನಸಿಕ ಅಸ್ವಸ್ಥ ಮಹಿಳೆಯನ್ನ ಸಾಮಾಜಿಕ ಸೇವಕ ವಿಶ್ವಶೆಟ್ಟಿ ಅಂಬಲ್ಪಾಡಿಯವರು ಮಹಿಳಾ ಪೊಲೀಸರ ಸಹಾಯದಿಂದ ಮಲ್ಪೆ ಠಾಣಾ ವ್ಯಾಪ್ತಿಯಲ್ಲಿ ರಕ್ಷಿಸಿ ಮಂಜೇಶ್ವರ ಸಾಯಾಶ್ರಮದಲ್ಲಿ ನೆಲೆ ಕಲ್ಪಿಸಿ ಮಾನವೀಯತೆಯನ್ನ ಮೆರೆದಿದ್ದಾರೆ. ಕಳೆದ 3 ತಿಂಗಳಿಂದ ಸುಮಾರು 55 ವರ್ಷ ಪ್ರಾಯದ ಮಾನಸಿಕ ಅಪರಿಚಿತ ಮಹಿಳೆಯೋರ್ವಳು ಮಲ್ಪೆ ಬಂದರು ಪ್ರದೇಶದಲ್ಲಿ ನೆಲೆ ಕಂಡಿದ್ಲು. ಮಹಿಳೆಗೆ ಪುನರ್ವಸತಿ ಕಲ್ಪಿಸುವಂತೆ ಈ ಮೊದಲು ಸಂಬಂಧಪಟ್ಟವರಿಗೆ ದೂರು ನೀಡಿದ್ರು. ಆದರೆ ಅಧಿಕಾರಿ ವರ್ಗದವರು ಸ್ಪಂದಿಸಿರಲಿಲ್ಲ. ರಾತ್ರಿ ಸಮಯದಲ್ಲಿ ಆಗಂತುಕನೋರ್ವ ಮಹಿಳೆ ಜಟ್ಟಿ ಪ್ರದೇಶದಲ್ಲಿ ಮಲಗಿರುವ ಸಂದರ್ಭ ದೌರ್ಜನ್ಯ ನಡೆಸಿರುವುದು ತಿಳಿದು ಬಂದಿದೆ. ಮಹಿಳೆ ಬೊಬ್ಬಿಟ್ಟಾಗ ಆಗಂತುಕ ಪರಾರಿಯಾಗಿದ್ದಾನೆ. ಘಟನೆಯ ಬಗ್ಗೆ ಸ್ಥಳೀಯರಿಂದ ಮಾಹಿತಿ ಪಡೆದ ಸಮಾಜ ಸೇವಕ ವಿಶ್ವಶೆಟ್ಟಿ ಅವರು ಮಹಿಳಾ ಠಾಣೆಯ ಎಎಸ್ಐ ಮುಕ್ತ ಸಿಬ್ಬಂದಿಗಳಾದ ರುದ್ರಮ್ಮ, ಸವಿತಾ ಅವರ ಸಹಾಯದಿಂದ ಮಹಿಳೆಯನ್ನ ಮಲ್ಪೆ ಜಟ್ಟಿ ಪ್ರದೇಶದಲ್ಲಿ ರಕ್ಷಿಸಿದ್ದಾರೆ. ನಂತರ ಮಹಿಳೆಯನ್ನ ಮಂಜೇಶ್ವರದಲ್ಲಿರುವ ಶ್ರೀ ಸಾಯಿ ನಿಕೇತನ ಸೇವಾಶ್ರಮದಲ್ಲಿ ಆಶ್ರಯವನ್ನ ಕಲ್ಪಿಸಿದ್ದಾರೆ. हाँ, आपका है ना, हाँ, जरा उधर जाओ,